ತುಂಬ ಚೆನ್ನಾದ ಚಿತ್ರ. ರಾಜ್ ಶೆಟ್ಟಿಯವರ ಚಿತ್ರ ಅಂತ ಹೇಳಿದ್ರೆ ಅದು ವಿಭಿನ್ನತೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಎಂಥ ಕಲ್ಲು ಹೃದಯಗಳನ್ನು ಕೂಡ ಕರಗಿಸುವಂಥ ದೃಶ್ಯಗಳಿವೆ. ಒಂದು ಕುಟುಂಬ ಸಮೇತ ನೋಡಬೇಕಾದ ಚಿತ್ರ, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಹೇಗಾಗಿದೆ ಮೂವಿ? ಸರ್ ಹೇಗಾಯಿತು? ಒನ್ಸ್ ಮೋರ್. ಸೂಪರ್. ರಾಜ್ ಬಿ ಶೆಟ್ಟಿ ಹ್ಯಾಟ್ಸ್ ಆಫ್ ನೋಡಿ, ಭಾರಿ ಶೋಕದ ಪಿಕ್ಚರ್. ಮಾತಾಡಲ್ಲ ಬತ್ತು ತೋಡಾಯ್ನ ಅಂಜನ ಯಾಲೊಂದು ಎಲ್ಲಿಯ ರೋಲ್ ಬಂದೆ ಮಸ್ತ್ ಖುಷಿ ಅನ್ ಪಿಕ್ಚರ್ ತೂಲೆ ಮಾತಾಡಲ್ಲ. ಮೂವಿ ಒಳ್ಳೆಯದುಂಟು, ತುಂಬ ಒಳ್ಳೆಯದುಂಟು. ಇದು ಮೊದಲಿಂದ ಇದು ತುಂಬ ಇದರಿಂದ ಸಹ ಒಳ್ಳೆಯದುಂಟು. ಭಾರಿ ಶೋಕವಾಯಿತು. ಭಾರಿ ತೂಡು ಅಂಚಿನ ಪಿಕ್ಚರ್ ಮಾತ್ರ ಫ್ಯಾಮಿಲಿ ಫುಲ್ಲು ತೂಬಿನ ಅಂಚಿನ ಪಿಕ್ಚರ್ ಇತ್ಯಾದ ಬೋಡಾಯನ ಅಂಚಿನ ಪಿಕ್ಚರ್ ಭಾರಿ ಶೋಕ ಆಗ್ತದೆ. ರಾಜೀವ್ ಶೆಟ್ಟಿ ಭಾರಿ ಶೋಕ ಆಗ್ತದೆ. ಸೂಪರ್ ಸೂಪರ್ ಟೋಟ್ಲಿ ಎಲ್ಲ ರಾಜ್ ಶೆಟ್ಟಿದು ಟ್ಯಾಲೆಂಟ್ ಏನಿದ್ರು ದ್ಯಾಟ್ ಇಸ್ ಹಿಸ್ ಕ್ರಿಯೇಷನ್. ಬಟ್ ರಿಯಲಿ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಮಾತು ಬರೋದಿಲ್ಲ. ಹೇಗಿತ್ತು ಬೇರೆ ಫಿಲ್ಮಿಗೆ ಗರುಡ ಗಮನ ಶುಭವನ ಎಲ್ಲ ನೋಡಿದ್ಮೇಲೆ ಅದಕ್ಕಿಂತ ಇದು ಕೂಡ ಬೆಸ್ಟ್ ಇತ್ತು. ರಾಜ್ ಶೆಟ್ಟರ್ನ ಇದು ಮೂವಿ ತೂಯಿದ್ದು ಇಜ್ಜಿ ಇಂದು ಅವಳ ಮೂವಿ ಕಂಪೇರ್ ನನ್ಪುಲೆಕ ಇಜ್ಜಿ ಅದನ್ನ ಸೊ ಒಂದೊಂದು ಪೊಸತ್ತು ಆ್ಯಕ್ಚುಲಿ ಸೇ ನವೇ ಪಣಂದು ಬತ್ತೆ ಒಂದು ಮೂವಿಯಿಂದ ಪನ್ಪಣಿ ಹಿಡ್ದು ಜಾಸ್ತಿ ಅದೊಂದು ರಿಯಲ್ ತೂಲೆ ಕಾಪುಂಡು ಮಾತಲ್ಲ. ಸೊ ಭಾರಿ ಶೋಕದ ವರ್ಕ್. ನೇಟಿವಿಟಿ ಪಂಡ ಮುಲ್ತ ಸ್ಟೋರಿ ಇತ್ತು ಕುಮ್ಮುಟ ಹಂಚಿದನೆ ಸ್ಟೋರಿ. ಬಟ್ ವಾಟ್ ಎವರ್ ಒಲ್ತ ನೇಟಿವಿಟಿ ಇಂಪಾರ್ಟೆಂಟ್ ಇರ್ದು ಒಂದು ಆ್ಯಸ್ ಅ ಮೂವಿ ಇಂದ ಪನ್ಪಣಿ ಜಾಸ್ತಿ ಒಂದು ರಿಯಲ್ ತೂಲೆ ಕಾಪು. ಸೊ ದಟ್ಸ್ ಇಂಪಾರ್ಟೆಂಟ್. ಭಾರಿ ಶೋಕದ ವರ್ಕ್. ಒಯ್ಕಲ ಟಚ್ಚಿಂದ ಪನ್ಪುಜಾನ್ ಬಟ್ ರಾಜ್ಯನ ಈ ವರ್ಕ್ ತೋಜೊಂದುಂಡು ಮೂವಿಡ್ ಅರ್ನ ಎಫರ್ಟ್ ತೋಜೊಂದುಂಡು. ಸವೇ ಮೂವಿಯಿಂದ ಪನ್ಪಡಿದ್ರೆ ಮೂವಿ ತುಲೆಕ ಆಪುಜಿ ಒಂಜಿ ರಿಯಲ್ ಇನ್ಸಿಡೆಂಟ್ ನಮ್ಮ ಎದುರು ಆವೊಂದುಂಡು ಮಾತ ಎಲಿಮೆಂಟ್ಸ್ ಉಂಡು. ಸೂಪರ್ ಸೂಪರ್ ಆಗಿ ಬಂದಿದೆ. ರಾಜ್ ಬಿ ಶೆಟ್ಟಿ ಒಂದು ಮೂಟೆ ಕಥೆಯಲ್ಲಿ ಏನಿದ್ದಾರೆ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಟೋಬಿಯಲ್ಲಿದ್ದಾರೆ. ಸೊ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ ಪ್ರತಿಯೊಂದು ಸೂಪರ್ ಆಗಿದೆ. ಸೊ ಮ್ಯಾಂಗ್ಳೂರ್ ಸುತ್ತಮುತ್ತ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಸ್ಪೆಷಲಿ ನನಗೆ ರಾಜಣ್ಣ ಮತ್ತು ಅವ್ರದ್ದು ಮಗು ಕ್ಯಾರೆಕ್ಟ್ ಮಾಡಿರೋಂಥ ಜೆನ್ನಿ, ಚಿಕ್ಕ ಮಗು ಆಗಿರಲಿ ಹಾಗೆ ದೊಡ್ಡವರಾಗಿರಲಿ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ಓವರ್ ಆಲ್ ಸೂಪರ್. ಸೊ ನೋಡಿ ಟೋಬಿ ತಂಡವನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಏನಂದ್ರೆ ಸರ್, ಈಗ ಅಟ್ ಪ್ರೆಸೆಂಟ್ ನಮಗೆ ಸಪ್ತಸಾಗರದ ಆಚೆಯಲ್ಲೂ ಮತ್ತು ಇದೆಲ್ಲ ಬರ್ತಾ ಇರೋದ್ರಿಂದ ಒಳ್ಳೆ ಒಂದು ರೀತಿಯ ಪಾಸಿಟಿವ್ ಕಾಂಪಿಟೇಷನ್ ಕ್ರಿಯೇಟ್ ಆಗ್ತದೆ ಅಂತ ಅನಿಸುತ್ತೆ. ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಆ್ಯಕ್ಚುಲಿ ನಾರ್ಮಲಿ ಈಗ ನೋಡಿ, ಈಗ ಮೂವಿ ಒಳ್ಳೆ ಇತ್ತು ಅಂದರೆ ಜನ ಬಂದು ನೋಡ್ತಾರೆ. ಸೊ ನಾವು ಇದನ್ನು ನೋಡಿದ್ದೀವಿ. ಈಗ ಇದು ನನ್ನ ಪ್ರಕಾರ ಇದು ಸೂಪರ್ ಆಗಿ ಇನ್ನೂ ಹೋಗುತ್ತೆ. ಸಪ್ತಸಾಗರ ಬಗ್ಗೆ ಇನ್ನೂ ಟೈಮ್ ಇದೆ. ಬಂದಾಗ ಅವರು ಒಳ್ಳೆ ಮಿತ್ತು ಅದು ಒಳ್ಳೆ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದಂದರೆ ಟೋಬಿ ರಿಲೀಸಿಗೆ ಮೊದಲು ತುಂಬ ಸುದ್ದಿ ಮಾಡಿತ್ತು, ಸದ್ದು ಮಾಡಿತ್ತು. ಸೊ ಆ ಸದ್ದಿಗೂ ಮತ್ತು ಈ ಫಿಲ್ಮನ್ನು ನೋಡೋದು ನಿಮಗೆ ಏನು ಅನಿಸ್ತದೆ? ಹೇಗೆ ಅನಿಸ್ತದೆ? ಸರಿಯಾಗಿ ಒಂದು ಸದ್ದಿನಕ್ಕಿಂತ ಜಾಸ್ತಿ ಆಗೇ ಇದೆ. ಆ್ಯಕ್ಚುಲಿ ಕನ್ನಡ ಮೂವಿಲಿ ಈ ರೀತಿ ಪ್ಯಾಟರ್ನ್ ನಾನು ನೋಡಿರಲಿಲ್ಲ. ಸೊ ಡಿಫ್ರೆಂಟಾಗಿ ಒಂದು ಮಲಯಾಳಂ ಪ್ಯಾಟರ್ನ್ ಅಂದರೆ ಆ ಸ್ಟೋರಿನ ಬಿಲ್ಡ್ ಮಾಡೋದು, ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದು, ಆ ಕ್ಯಾರೆಕ್ಟರ್ ಮೇಲೆ ಎಷ್ಟೇ ಸೆಟ್ಟಿದ್ರು ಎಂಡಲ್ಲಿ ನಿಮ್ಗೆ ಅದ್ರ ಮೇಲೆ ಒಂದು ಪ್ರೀತಿ ಬರುತ್ತೆ. ಸೊ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಸೊ ನೋಡಲೇಬೇಕಂತ ಮೂವಿ. ಬಿಸ್ನೆಸ್ಸಲ್ಲಿ ಇದ್ದಿದ್ದೆ ಬಟ್ ಸೂಪರ್ ಮೂವಿ. ಸಪ್ತಸಾಗರ ಆಗಿರಲಿ ಏನೇ ಬರಲಿ ಸದ್ಯಕ್ಕೆ ಬಂದಿರೋ ನಮ್ಮ ಟೋಬಿ ಒಳ್ಳೆ ರೀತಿದೆ. ನೋಡಿ ಸಪೋರ್ಟ್ ಮಾಡಿ.